ಇಲ್ಲಿ ವಿಜಯ್ ಕುಮಾರ್ ಅನ್ನೋನು ಮತ್ತು ರಾಜ್ಕುಮಾರ್ ಅಂತ. ಸುಮಾರು ಬೆಳಗ್ಗೆನಿಂದ ಎಲ್ಲ DSS ಅವರು ಸುಮಾರು ಒಂದು 50ರಿಂದ 60 ಜನ ಇಡೀ ಬೆಂಗಳೂರು ರಾಜ್ಯ ಅಧ್ಯಕ್ಷರುಗಳು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ರಾಜ್ಕುಮಾರ್ ಅವರೇ ನಾವು ಬರ್ತೀವಿ, ನಿಮ್ಮ ಪರ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ಇವ್ರು ಗೂಗಲ್ರು ಹೇಳ್ತಿದ್ದಾರೆ ಪೊಲೀಸರು ನಮ್ಮ ಜೋಬಲ್ಲಿದ್ದಾರೆ ಅಂತ. ನಾವು ಅವ್ರ ಮೇಲೆ ನಂಬಿಕೆ ಇಲ್ಲ. ನಾವು ಈ ಅಗ್ರಿಮೆಂಟು ಕ್ಯಾನ್ಸಲ್ ಆಗ್ತಾ ಇದೆ. ಏನೇ ಸಂಬಂಧಪಟ್ಟಿದ್ದು ಏನೇ ಬರಲಿ ವಿಜಯ್ ಕುಮಾರ್ ಅಂಡ್ ಸತೀಶ್ ಕುಮಾರ್ ಜವಾಬ್ದಾರರಾಗಿರ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಉಣ್ಬಿಟ್ಟು ಇವತ್ತು ಎತ್ತಂದ್ರೆ ಓಡಾಕ್ಬಿಟ್ರೆ ಈಗ ಅಪರಾಧಿಗಳ ನಮ್ಮ ಸಾಹೇಬರಾಗ್ತಾರ ಅಪರಾಧಿಗಳು. ಇವ್ರಿಗೆ ಮಾನ ಮರ್ಯಾದೆ ಇಲ್ವಾ? ನಾಚಿಕೆ ಆಗಲ್ವಾ ಸಾಹೇಬರ್ ಫೋಟೋಗಳನ್ನ ಹಾಕಿ ಈ ಥರ ರೋಲ್ ಕಾಲ್ಗಳು ಇಳಿಯೋದಕ್ಕೆ?